ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕಾಲೇಜಿನಲ್ಲಿ ಖ್ಯಾತಿಮೆತ್ತಂತಹ ಎಸ್ಎಲ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಈಗಾಗಲೇ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಆಕರ್ಷಕವಾದಂತಹ ಪದ ಸಂಚಲನದಲ್ಲಿ ಸಾಗಿ ಬಂದು ಕ್ರೀಡಾಂಗಣಕ್ಕೆ ಆಗಮಿಸಿದ್ದಾರೆ. ಕ್ರೀಡಾಂಗಣದಲ್ಲಿ ಈಗಾಗಲೇ ಪ್ರಿಯವಾದ ವೈಷ್ಣವ ಜನತೋ ಹಾಗೂ ಇತರ ಗುಜರಾತಿ, ಮರಾಠಿ ಹಾಗೂ ಇನ್ನಿತರ ಭಾಷೆಗಳ ಭಜನ್ಗಳನ್ನು ಈ ಸಂದರ್ಭದಲ್ಲಿ ಹಾಡಿ ಮಹಾತ್ಮನಿಗೆ ತಮ್ಮದೇ ಆದಂತಹ ರೀತಿಯಲ್ಲಿ ಒಂದು ವಿಶೇಷ ಧನ್ಯತೆಯ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಪ್ರಥಮ ಬಾರಿಗೆ ಶ್ರೀ ರತ್ನವರ್ಮ ಹೆಗ್ಗಡೆ ಕ್ರೀಡಾಂಗಣದಲ್ಲಿ ಸುಮಾರು 10,000ದಷ್ಟು ಮಂದಿ ಒಂದು ಕಡೆ ಸೇರಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಸ್ಮರಣೆಯನ್ನು ಮಾಡುವಂತಹ, ಅವರಿಗೆ ವಿಶೇಷವಾದಂತಹ ನುಡಿ ನಮನಗಳನ್ನು ಸಲ್ಲಿಸುವಂತಹ ಅಭೂತಪೂರ್ವವಾದಂತಹ ಕಾರ್ಯಕ್ರಮ ಇವತ್ತು ಶ್ರೀ ರತ್ನವರ್ಮ ಹೆಗ್ಗಡೆ ಕ್ರೀಡಾಂಗಣದಲ್ಲಿ ಸಮಾಗಮಗೊಂಡಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರು, ಧರ್ಮಸ್ಥಳದ ಧರ್ಮಾಧಿಕಾರಿಗಳು, ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ, ಸ್ವಾಗತ, ಬಳಿಕ ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆಯ ವಿಶೇಷ ಸಂದೇಶ, ಬಳಿಕ ವಿಡಿಯೋ ಅನಾವರಣ ಹಾಗೂ ಧ್ಯೇಯವಾಕ್ಯ ಅನಾವರಣ, ಇಷ್ಟೇ ಕಾರ್ಯಕ್ರಮ ಇರತಕ್ಕಂಥದ್ದು.
ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಬಹಳ ಸಾವಧಾನದಿಂದ ಶಿಸ್ತಿನಿಂದ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮತ್ತೊಮ್ಮೆ ವಿನಂತಿ ಮಾಡಿಕೊಡ್ತಾ ಇದ್ದೇವೆ. ಈ ಕ್ರೀಡಾಂಗಣದ ಎದುರು ಭಾಗದಲ್ಲಿ 2 ಫಾರ್ಮೇಷನ್ಗಳನ್ನು ಕೂಡ ವಿದ್ಯಾರ್ಥಿಗಳು ಮಾಡಿದ್ದಾರೆ. कौसल्या का वाला राम
रघुपति राघव राजा राम, पतित पावन सीताराम। रघुपति राघव राजा राम, पतित पावन सीताराम। बंसी वाला हे घनश्याम, बंसी वाला हे घनश्याम। धनुष्यधारी सीताराम, धनुष्यधारी सीताराम। रघुपति राघव राजा राम, पतित पावन सीताराम। रघुपति राघव राजा राम, पतित पावन सीताराम। ಕೂಡ ಈ ಕ್ರೀಡಾಂಗಣದ ಎಡಭಾಗ ಅಥವಾ ಬಲಭಾಗದಲ್ಲಿ ಮೇಲೆ ನಿಂತು ಈ ಕಾರ್ಯಕ್ರಮವನ್ನು ವೀಕ್ಷಿಸಬಾರ್ದು. ತಾವೆಲ್ಲರೂ ಕ್ರೀಡಾಂಗಣಕ್ಕೆ ಆಗಮಿಸಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅಲ್ಲಿ ಮರದ ಕೆಳಗೆ ಕೆಲವು ವಿದ್ಯಾರ್ಥಿಗಳು ಹಾಗೂ ನಮ್ಮ ಸಾರ್ವಜನಿಕ ಬಂಧುಗಳು ಇದ್ದೀರಿ. ದಯವಿಟ್ಟು ಕ್ರೀಡಾ ಸಂಸ್ಥೆಗಳ ಸುಮಾರು 10,000 ಮಂದಿ ವಿದ್ಯಾರ್ಥಿಗಳು ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಬಹಳ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಕ್ರೀಡಾಂಗಣದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ಅವರು ಶೋಭೆಯನ್ನು ತರ್ತಾ ಇದ್ದಾರೆ. ದಯವಿಟ್ಟು ತಾವು ಕೂಡ ಅಲ್ಲಿಂದ ಜಾಗ ಖಾಲಿ ಮಾಡಿ ಕ್ರೀಡಾಂಗಣದ ಒಳಗೆ ಬರಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಸ್ವಾಗತ. पतित पावन सीताराम, रघुपति राघव राजा राम, पतित पावन सीताराम। सीताराम सीताराम, सीताराम सीताराम। भज प्यारे मन सीताराम, भज प्यारे मन सीताराम।
रघुपति राघव राजा राम, पतित पावन सीताराम। बंसी वाला है घनश्याम, बंसी वाला है घनश्याम। धनुष्यधारी सीताराम, धनुष्यधारी सीताराम। रघुपति राघव राजा राम, पतित पावन सीताराम। रघुपति राघव राजा राम, पतित पावन सीताराम। ಕೆಲವು ವ್ಯಕ್ತಿಗಳಲ್ಲಿ ಅಗ್ರಪಂಕ್ತಿಯಲ್ಲಿರುವವರು ಮಹಾತ್ಮ ಗಾಂಧೀಜಿಯವರು. ಅವರ 150ನೇ ವರ್ಷಾಚರಣೆ ಅವರ ತತ್ವಗಳನ್ನು ಮರುಸ್ಥಾಪಿಸುವಂಥ ಸಂದರ್ಭ ಮತ್ತು ನೆನಪಿಸುವಂಥ ಕಾಲ. ಈ ವರ್ಷವಿಡೀ ನಮ್ಮ ಸಂಸ್ಥೆಗಳಲ್ಲಿ ಗಾಂಧೀಜಿಯವರ ತತ್ವಗಳನ್ನು ಆದರ್ಶಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡಿಬೇಕೆಂಬಂಥದ್ದು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಅಪೇಕ್ಷೆ. ಗಾಂಧೀಜಿಯವರು ಕಂಡ ಕನಸಾದ ಗ್ರಾಮೀಣಾಭಿವೃದ್ಧಿ, ವ್ಯಸನ ಮುಕ್ತ ಸಮಾಜ, ಮಹಿಳಾ ಸಬಲೀಕರಣ, ಗ್ರಾಮ ನೈರ್ಮಲ್ಯ ಈ ಕಾರ್ಯಕ್ರಮಗಳನ್ನು ವ್ಯಾಪಕವಾಗಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದವರು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು. ಈ ದಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ಎಲ್ಲ ಸಿಬ್ಬಂದಿಗಳಿಗೆ ಅವರ ಸಂದೇಶವನ್ನು ನೀಡಲಿಕ್ಕಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೆಲ್ಲ ಕಾರ್ಯಕ್ರಮದ ಮಾರ್ಗದರ್ಶಕರು, ಪ್ರೇರಕರು ಆದಂಥ ಶ್ರೀಮತಿ ಹೇಮಾವತಿ ಹೆಗಡೆಯವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮಗಳ ಶಕ್ತಿ ಮಾನ್ಯ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂಥ ಸುಪ್ರಿಯ ಹರ್ಷೇಂದ್ರ ಕುಮಾರ್, ಶ್ರದ್ಧಾ ಅಮಿತ್, ಇಲ್ಲಿ ಸೇರಿದಂಥ ಎಲ್ಲ ವಿದ್ಯಾರ್ಥಿನಿಯರನ್ನು, ಸಿಬ್ಬಂದಿ ವರ್ಗದವರನ್ನು, ಮಾಧ್ಯಮದ ಬಂಧುಗಳು, ಆಮಂತ್ರಿತರು, ನಿಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಹಾತ್ಮ ಗಾಂಧೀಜಿಯವರಿಗೆ ಅತ್ಯಂತ ಪ್ರಿಯವಾದ ವೈಷ್ಣವ ಜನತೋ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ಈಗ ಆರಂಭವಾಗ್ತಾ ಇದೆ. ವೈಷ್ಣವ ಜನತೋ. ಈ ಭಜನ್ನನ್ನು ಎಲ್ಲರೂ ಕೂಡ ರಿಪೀಟ್ ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. वैष्णव जन तो तेने कहे छे, पीड़ परा
वैष्णव जन तो तेने कहिए जे पीड़ पराए जाने रे। वैष्णव जन तो तेने कहिए जे पीड़ पराए जाने रे। पर दुखे उपकार करे तोए मन अभिमान नाने रे। वैष्णव जन तो तेने कहिए जे पीड़ पराए जाने रे। भारत माता की, भारत माता की, बोलो महात्मा गांधी जी की। ಗುಜರಾತಿ ಸಂತ ಕವಿ ನರಸಿಂಹ ಮೆಹ್ತಾ 15ನೇ ಶತಮಾನದಲ್ಲಿ ರಚಿಸಿದ ಕವಿತೆ ಇದು. ವೈಷ್ಣವನೆಂದು ಯಾರಿಗೆ ಹೇಳುತ್ತಾರೆಂದರೆ ಮತ್ತೊಬ್ಬರ ನೋವನ್ನು ಅರಿಯುವವನಿಗೆ ಅನ್ನುವಂಥದ್ದು ಇದರ ಸಂದೇಶ. ಇದೀಗ ನಮ್ಮೆಲ್ಲರ ಪರವಾಗಿ ಪೂಜ್ಯ ಕಾವಂದರು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಖಾದಿ ನೂಲಿನ ಹಾರಾರ್ಪಣೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಮಹಾತ್ಮ ಗಾಂಧೀಜಿಯವರ ಈ ಜನ್ಮಾಚರಣೆಯ ವರ್ಷವನ್ನು ಇಡೀ ವರ್ಷ ವಿಶಿಷ್ಟವಾದಂತಹ ಕಾರ್ಯಕ್ರಮಗಳ ಮೂಲಕ ಆಚರಿಸಲಿದ್ದೇವೆ. ಅದರ ಒಂದು ವಿಶೇಷ ಧ್ಯೇಯ ವಾಕ್ಯವನ್ನು ಇದೀಗ ಶ್ರೀಮತಿ ಹೇಮಾವತಿ ವಿ ಹೆಗ್ಗಡೆಯವರು ಅನಾವರಣಗೊಳಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದಾನೆ. ಅನಾವರಣಗೊಂಡ ಧ್ಯೇಯವಾಕ್ಯ ಸ್ವಚ್ಛ ಮನಸ್ಸು, ಸ್ವಚ್ಛ ಪರಿಸರ, ಗಾಂಧಿ ಮಾರ್ಗ. ಜನಜಾಗೃತಿಯ ವೇದಿಕೆಯ ಮೂಲಕ ಲಕ್ಷಾಂತರ ಕುಟುಂಬಗಳ ಮನೆ ಮತ್ತು ಮನಸ್ಸನ್ನು ಬೆಳಗಿರುವ ಮದ್ಯ ಮಾದಕ ವ್ಯಸನಗಳ ನಿರ್ಮೂಲನೆ ಮಾಡುವುದರ ಮೂಲಕ ಸ್ವಸ್ಥ ಸಮಾಜದ ನಿರ್ಮಾಣವನ್ನು ಮಾಡಿರ್ತಕ್ಕಂಥ ಗಾಂಧಿ ಮಾರ್ಗದ ಮೂಲಕ ಸಮಾಜ ಪರಿವರ್ತನೆಗೆ ಕಂಕಣಬದ್ಧರಾಗಿರುವಂತಹ ಪೂಜ್ಯ ಕಾವಂದರು ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಸಂದೇಶವನ್ನು ನೀಡಿ ವಿದ್ಯಾರ್ಥಿ ವೃಂದಕ್ಕೆ ಪ್ರತಿಜ್ಞಾವಿಧಿಯನ್ನು ಬೋಧನೆ ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. भारत माता की, भारत माता की, भारत माता की, महात्मा गांधी जी की, महात्मा गांधी जी की, महात्मा गांधी जी की. ನಮ್ಮ ದೇಶದ ಭವಿಷ್ಯವಾದಂಥ ಎಲ್ಲ ವಿದ್ಯಾರ್ಥಿಗಳೇ ಮತ್ತು ಆಗಮಿಸಿರುವ ಎಲ್ಲ ನಾಗರಿಕರೇ, ಇವತ್ತು ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆ ಮತ್ತು ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸ್ಮರಣೆಯನ್ನು ಕೂಡ ನಾವಿವತ್ತು ಮಾಡ್ತಾ ಇದ್ದೇವೆ. ಇದರ ಈ ವರ್ಷದ ವಿಶೇಷತೆ ಏನು ಅಂತಂದರೆ, ಮಹಾತ್ಮ ಗಾಂಧೀಜಿಯವರು ಜನಿಸಿ 150 ವರ್ಷಗಳಾಯಿತು. ಈ 150 ವರ್ಷಗಳಲ್ಲಿ ಅಮರರಾಗಿ ಉಳಿದಂಥ ಅಥವಾ 125 ವರ್ಷಗಳಲ್ಲಿ ಅಮರರಾಗಿ ಉಳಿದಂಥ ಮಹಾತ್ಮ ಗಾಂಧೀಜಿಯವರು ಬಹುಶಃ ಇನ್ನು ಮುಂದೆ 1250 ವರ್ಷವೂ ಕೂಡ 1500 ವರ್ಷಗಳು ಕೂಡ ಶಾಶ್ವತವಾಗಿ ಅವರು ಉಳಿತಾರೆ, ಬದುಕ್ತಾರೆ. ಇದಕ್ಕೆ ಕಾರಣ ಏನು ಅಂತಂದರೆ, ಅವರು ಈ ದೇಶಕ್ಕೆ ಕೊಟ್ಟಂಥ ಅನೇಕ ಕೊಡುಗೆಗಳು. ನೋಡಿ, ಇವತ್ತು ನಾವು ಭಾಳ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ. ಅವರ ಒಂದು ಸಂದೇಶ ಇದ್ದದ್ದು ಏನು ಅಂತಂದರೆ, ಸಮಯ ಪಾಲನೆಯನ್ನು ಮಾಡಿ. ಅವರು ಶಿಸ್ತು, ಸಂಯಮ, ಸಮಯ ಪಾಲನೆ ಮತ್ತು ಆದರ್ಶಗಳಿಗೆ ಎಷ್ಟು ಸಮಯವನ್ನು ಪ್ರಾಶಸ್ತ್ಯವನ್ನು ಕೊಡ್ತಿದ್ದರು ಅಂತಂದರೆ, ಒಂದು ಸುಲಭದ ಲೆಕ್ಕಾಚಾರವನ್ನು ಅವರು ಹೇಳ್ತಿದ್ರು. ನೀವು ಒಂದು ಕಾರ್ಯಕ್ರಮಕ್ಕೆ 10 ನಿಮಿಷ ತಡವಾಗಿ ಹೋದರೆ 10 ನಿಮಿಷ ಗುಣಿಸು ಆ ಮುಂದೆ ಇರತಕ್ಕಂಥ 5,000 ಮಂದಿ ಲೆಕ್ಕ ಹಾಕಿ, ಎಷ್ಟು 5,000 × 10 ಎಷ್ಟಾಗುತ್ತೆ, ಅಷ್ಟು ನಿಮಿಷಗಳು ಆಯುಷ್ಯದ್ದು ವ್ಯರ್ಥವಾಯಿತು ಅನ್ನುವಂಥ ಸುಲಭ ಲೆಕ್ಕಾಚಾರವನ್ನು ಅವರು ಕೊಟ್ಟರು. ಅದಕ್ಕಾಗಿ ಸಮಯ ಪ್ರಜ್ಞೆ, ಸಮಯ ಪಾಲನೆ ಬಹಳ ಮುಖ್ಯವಾದದ್ದು ಅಂತ ಅವರು ನಮಗೆ ಸಂದೇಶವನ್ನು ಕೊಟ್ಟರು. ಸಾಮಾನ್ಯವಾಗಿ ಮಹಾತ್ಮ ಗಾಂಧೀಜಿಯವರನ್ನು ನಾವು ಹೇಗೆ ಸ್ಮರಿಸ್ತೇವೆ ಅಂತಂದರೆ, ಬಹುಶಃ ಇಲ್ಲಿ ನಮ್ಮ ಮುಂದೆ ಇದ್ದಂಥ ಮಕ್ಕಳ ಹಾಗೆ ಸ್ಮರಿಸ್ತೇವೆ. ಅವರು ಭಾಳ
ಕ್ಷೀಣವಾಗಿದ್ದರು, ಬಹಳ ಮೈಲಿಗೆ ಬಟ್ಟೆಯನ್ನು ಧರಿಸ್ತಾ ಇದ್ದರು, ಅಥವಾ ಕೇವಲ ಬಡತನವನ್ನೇ ಅವರು ಪ್ರತಿನಿಧೀಕರಿಸ್ತಿದ್ರು ಅನ್ನುವಂಥ ಕಲ್ಪನೆ ನಮ್ಮಲ್ಲಿದೆ. ಆದರೆ ಮಕ್ಕಳೇ, ನಿಮಗೆ ಬಹಳ ಹೇಳಬೇಕಾದದ್ದು, ಇವತ್ತು ಯಾವ ಪ್ರಗತಿಪರವಾದಂಥ ಪ್ರಗತಿ ಸಾಧಿಸಿದಂಥ ದೇಶದಲ್ಲಿ ನಾವಿದ್ದೇವೆಯೋ ಈ ದೇಶವನ್ನು ಅವರು ಕನಸು ಕಂಡರು ಅನ್ನುವಂಥದ್ದನ್ನು ನೀವು ನೆನಪಿಟ್ಕೊಳ್ಬೇಕು. ಅವರು ಬಡ ರಾಷ್ಟ್ರವನ್ನು ಪ್ರತಿನಿಧೀಕರಿಸಿದರು, ಬಡವರನ್ನು ಪ್ರತಿನಿಧೀಕರಿಸಿದರು, ಬಡತನವನ್ನು ಪ್ರತಿನಿಧೀಕರಿಸಿದರು, ಬಡತನವನ್ನು ವಿಶ್ವಕ್ಕೆ ತೋರಿಸಿದರು. ಯಾಕೆ ತೋರಿಸಿದರು ಅಂದರೆ, ಆ ಕಾಲದಲ್ಲಿ ಅಂದರೆ ಸುಮಾರು 1800 ಕೊನೆಗೆ 1920-25 ಪ್ರಾರಂಭಕ್ಕೆ 30ನೇ ಇಸ್ವಿಯ ಪ್ರಾರಂಭಕ್ಕೆ ಭಾರತ ಎಷ್ಟು ವಿದೇಶಗಳಿಂದ ಹಿಂದೆ ಇತ್ತು ಅನ್ನೋದನ್ನು ಊಹಿಸಿದರೆ ನಾವು ಇವತ್ತು ತಲೆ ತಗ್ಗಿಸಬೇಕಾದಷ್ಟು ಹಿಂದೆ ಇದ್ದೆವು. ಕನಿಷ್ಠ ಪಕ್ಷ ವಿದೇಶಗಳಿಂದ 100 ವರ್ಷ ನಾವು ಹಿಂದೆ ಇದ್ದೆವು. ಪ್ರಗತಿಯಲ್ಲಿ ಆಗಲಿ, ವಿಜ್ಞಾನದಲ್ಲೇ ಆಗಲಿ, ಅಥವಾ ಸಾಧನೆಯಲ್ಲಿ ಆಗಲಿ, ಎಲ್ಲದರಲ್ಲೂ ಹಿಂದೆ ಇದ್ದೆವು. ಆಗ ಮಹಾತ್ಮ ಗಾಂಧೀಜಿಯವರು ಒಂದು ಕನಸನ್ನು ಕಂಡರು. ನಮ್ಮ ದೇಶ ಇತರ ದೇಶಗಳಿಗಿಂತ ಧಾರ್ಮಿಕವಾಗಿ ಮತ್ತು ಸ್ಪಿರಿಚುವಲ್, ನಾವು ಆಧ್ಯಾತ್ಮಿಕವಾಗಿ ಮತ್ತು ನಮ್ಮ ಶಕ್ತಿಯಲ್ಲಿ, ಆತ್ಮಶಕ್ತಿಯಲ್ಲಿ, ಆತ್ಮವಿಶ್ವಾಸದಲ್ಲಿ, ದೇಶಭಕ್ತಿ ಎಲ್ಲ ನಾವು ಚೆನ್ನಾಗಿದ್ದೇವೆ. ಆದರೆ ನಾವು ವಿಭಜಿತ ದೇಶಗಳು. ನಮ್ಮ ದೇಶದಲ್ಲಿ 100 ಧರ್ಮ, 100 ಜಾತಿ, 100 ಮತ, 100 ಪಂಥ, 100 ಭಾಷೆಗಳು, 1000 ನಂಬಿಕೆಗಳು, ನಡವಳಿಕೆಗಳು ಇದ್ದದರಿಂದ ನಾವು ಏಕಸೂತ್ರವಾಗಿ ಒಗ್ಗಟ್ಟಿನಿಂದ ಬದುಕಲು ಸಾಧ್ಯ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ನಿಜವಾಗಿ ಭಾರತದ ಭವಿಷ್ಯವನ್ನು ಕಂಡ ಮೊದಲನೇ ವ್ಯಕ್ತಿ ಇದ್ದರೆ ಅವರು ಮಹಾತ್ಮ ಗಾಂಧೀಜಿಯವರು. ಅವರು ಏನು ಯೋಚನೆ ಮಾಡಿದರು ಅಂತಂದರೆ, ಈ ದೇಶವನ್ನು ಸಂಘಟಿಸಬೇಕು. ಭಾಷಾವಾರು ಪ್ರಾಂತ್ಯಗಳು, ಧಾರ್ಮಿಕವಾದ ಆಚರಣೆಗಳಿದ್ದಂಥ ವಿಭಜನೆಗೊಳಗೊಂಡಂಥ ದೇಶ, ಹಿಂದುಳಿದ ರಾಷ್ಟ್ರ, ಹಿಂದುಳಿದ ಜನ, ಬಡತನ, ಕಿತ್ತೊಗೆಯುವಂಥ ಬಡತನ, ಇದರಲ್ಲಿ ನಾವು ಉಜ್ವಲ ಭವಿಷ್ಯವನ್ನು ಕಾಣಲು ಸಾಧ್ಯ ಇದೆ ಅಂತ ಯೋಚನೆ ಮಾಡಿ ಅವರು ದೊಡ್ಡ ಕನಸನ್ನು ಕಂಡರು. ಆ ಕನಸು ಏನು ಅಂತಂದರೆ ಭವ್ಯ ಭಾರತದ ಕನಸು. ಇದು ನನಸಾಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಅನೇಕ ಮಂದಿ ಕೈ ಚೆಲ್ಲಿದ್ರು, ಇಲ್ಲ ಇದು ಆಗೋದೇ ಇಲ್ಲ ಅಂತ. ಆದರೆ ಗಾಂಧೀಜಿ ಬಿಡಲಿಲ್ಲ. ಎಲ್ಲ ದೇಶವನ್ನು ಕಟ್ಟಬೇಕಾಗಿದ್ದರೆ ಒಬ್ಬ ವ್ಯಕ್ತಿ ಯಾರಾದರೂ ತ್ಯಾಗವನ್ನು ಮಾಡಲೇಬೇಕು. ಒಬ್ಬ ವ್ಯಕ್ತಿಯಿಂದ ಒಬ್ಬ ದೇಶ ಉದ್ಧಾರ ಆಗೋದಿಲ್ಲ, ದೇಶ ಕಟ್ಟಲಿಕ್ಕೆ ಆಗೋದಿಲ್ಲ. ಆದರೆ ಒಬ್ಬ ವ್ಯಕ್ತಿಯ ಆದರ್ಶದಿಂದ ಕೋಟ್ಯಾಂತರ ಮಂದಿ ಅವರನ್ನು ಹಿಂಬಾಲಿಸಿ ದೇಶವನ್ನು ಕಟ್ಟಲು ಸಾಧ್ಯ ಇದೆ ಅನ್ನೋದಕ್ಕೆ ಮಹಾತ್ಮ ಗಾಂಧೀಜಿಯವರು ಒಂದು ಉದಾಹರಣೆ. ಅವರು ಏನು ಹೇಳಿದರು, ನಾನು ನಿಮಗೆ ಆದರ್ಶವಾಗಿರ್ತೇನೆ, ನಾನು ನಿಮ್ಮ ಪ್ರತಿನಿಧಿಯಾಗಿರ್ತೇನೆ, ನಿಮ್ಮ ಭವಿಷ್ಯದ ಬಗ್ಗೆ ನಾನು ಕನಸು ಕಂಡು ನಿಮಗೆ ಹೇಳ್ತೇನೆ, ನೀವು ಅದನ್ನು ಸಾಕ್ಷಾತ್ಕಾರ ಮಾಡುವಲ್ಲಿ ಶ್ರಮಿಸಿ ಅನ್ನುವ ಮಾತನ್ನು ಅವರು ಹೇಳಿದರು. ಮಕ್ಕಳೇ, ಇವತ್ತು ನೀವು ಮಾಡಬೇಕಾದಂಥ ಬಹುದೊಡ್ಡ ಕಾರ್ಯ ಏನು ಅಂತಂದರೆ ದೇಶವನ್ನು ಕಟ್ಟುವ ಕಾರ್ಯ. ಈ ದೇಶವನ್ನು ನೀವು ಕಟ್ಟಬೇಕು. ದೇಶವನ್ನು ಕಟ್ಟುವುದು ಹೇಗೆ ಅಂತಂದರೆ, ಮಹಾತ್ಮ ಗಾಂಧೀಜಿಯವರಂತೆ ನಾವೆಲ್ಲರೂ ತ್ಯಾಗ ಮಾಡಲಿಕ್ಕೆ ಆಗೋದಿಲ್ಲ, ನಾವೆಲ್ಲರೂ ಅವರಂತೆ ಮಹಾತ್ಮರಾಗಲಿಕ್ಕೆ ಆಗೋದಿಲ್ಲ. ಆದರೆ ಮಹಾತ್ಮರ ಆದರ್ಶಗಳನ್ನು ನಾವು ತೆಗೆದುಕೊಳ್ಬೋದು. ಮೊದಲನೇದಾಗಿ ಆ ಆದರ್ಶ ಯಾವುದು ಅಂತಂದರೆ ರಾಷ್ಟ್ರಭಕ್ತಿ. ರಾಷ್ಟ್ರಭಕ್ತಿಯಲ್ಲಿ ನಾವು ಯಾವ ದೇಶಕ್ಕಿಂತಲೂ ಹಿಂದೆ ಇಲ್ಲ. ಆದರೂ ಕೂಡ ಅಪಾರವಾದಂಥ ರಾಷ್ಟ್ರಭಕ್ತಿಯನ್ನು ನಾವು ಹೊಂದಿಕೊಂಡಿರಲೇಬೇಕು. ಅದರ ಮೇಲೆ ನಮ್ಮ ರಾಷ್ಟ್ರದ ಭವಿಷ್ಯದ ಬಗ್ಗೆ ನಮ್ಮ ಕನಸನ್ನು ಕಾಣಬೇಕು. ನಾವು ಯಾವುದೇ ಬಲಿದಾನ, ತ್ಯಾಗ ಮತ್ತು ಯಾವುದೇ ನಾವು ನಮ್ಮ ಸಂಪತ್ತು, ಆಯಸ್ಸು ಎಲ್ಲವನ್ನೂ ತ್ಯಾಗ ಮಾಡಿ ರಾಷ್ಟ್ರವನ್ನು ಭದ್ರ ಮಾಡ್ತೇವೆ ಅನ್ನುವಂಥ ಸಂಕಲ್ಪವನ್ನು ಮಾಡಬೇಕು. ರಾಷ್ಟ್ರ ವಿರೋಧಿಗಳು, ರಾಷ್ಟ್ರಕ್ಕೆ ದೋಷವನ್ನು ಮಾಡ್ತಕ್ಕಂಥವ್ರು, ರಾಷ್ಟ್ರ ಹಿತಕ್ಕೆ ದೋಷ ಮಾಡ್ತಕ್ಕಂಥವ್ರು, ಅವರು ಯಾರೇ ಇರಲಿ ಅವರನ್ನು ನಾವು ಖಂಡಿಸಬೇಕು, ಅವರನ್ನು ನಾವು ವಿರೋಧಿಸಬೇಕು. ಎರಡನೇದಾಗಿ ಶಿಕ್ಷಣ. ಇವತ್ತು ನಿಮ್ಮ ತಲೆಮಾರಿಗೆ ಬರುವಾಗ ನಿಮ್ಮ ತಾತಂದಿರನ್ನು ನೀವು ಯೋಚನೆ ಮಾಡಿ, ನಿಮ್ಮ ಅಜ್ಜ ಹೇಗಿದ್ದರು, ನಿಮ್ಮ ಅಜ್ಜಿ ಹೇಗಿದ್ದರು, ಅವರು ಶಿಕ್ಷಣದಿಂದ ವಂಚಿತರಾಗಿ ಬಡತನದಿಂದ ಹೇಗೆ ಬದುಕನ್ನು ಸಾಗಿಸಿದರು. ಆದರೆ ಭಾರತಕ್ಕೆ 70 ವರ್ಷ ಸ್ವಾತಂತ್ರ್ಯ ದೊರಕಿ ಆದಮೇಲೆ ಹೇಗೆ ಈ ರಾಷ್ಟ್ರ ನಿರ್ಮಾಣ ಆಗಿದೆ. ಇವತ್ತು ಅವಕಾಶಗಳು ಎಷ್ಟು ನಿರ್ಮಾಣ ಆಗಿದೆ ಅಂತ ನೀವು ಯೋಚಿಸಿ. ಇವತ್ತು ನೀವು ಯಾರು ಬೇಕಾದರೂ, ಯಾವ ಕೋರ್ಸ್ ಬೇಕಾದರೂ ನೀವು ತೆಗೆದುಕೊಳ್ಬಹುದು, ಯಾವ ಉದ್ಯೋಗ ಬೇಕಾದರೂ ನೀವು ಆಯ್ಕೆ ಮಾಡ್ಬೋದು, ಯಾವ ವಿಷಯವನ್ನು ಬೇಕಾದರೂ ನೀವು ಸ್ವೀಕಾರ ಮಾಡ್ಬೋದು. ವಿಜ್ಞಾನ ನಿಮ್ಮ ಸಹಾಯಕ್ಕೆ ಬಂದಿದೆ. ಇವತ್ತು ಇಂಟರ್ನೆಟ್ ಬಂದಿದೆ, ಇವತ್ತು ಮೊಬೈಲ್ ಬಂದಿದೆ, ಇವತ್ತು ಅನೇಕ ಮಾಹಿತಿಗಳು ನಿಮಗೆ ಸಿಕ್ಕುತ್ತೆ. ಈ ಎಲ್ಲ ಕಾರಣ ಏನು ಅಂತಂದರೆ, ನೀವು ಸಬಲರಾದರೆ, ನೀವು ಬುದ್ಧಿವಂತರಾದರೆ, ನೀವು ರಾಷ್ಟ್ರಭಕ್ತರಾದರೆ ನೀವು ಈ ವಿಶ್ವವನ್ನು ಕಟ್ಟಬಹುದು. ನಿನ್ನೆ ಒಬ್ಬ ವಿದ್ಯಾರ್ಥಿಯ ತಂದೆ ತಾಯಿ ಬಂದು ನನಗೆ ಹೇಳಿ, ಅವನಿಗೆ ಒಂದೇ ಆಸೆ ಇತ್ತಂತೆ, ನಾನು ಗೂಗಲ್ ಕಂಪನಿಗೆ ಹೋಗಬೇಕು ಅಂತ ಹೇಳಿ.
ಅವನಿಗೆ ಸುಮಾರು 35 ಆಫರ್ ಬಂತು. ಆ 35 ಆಫರನ್ನು ಅವನು ಬಿಟ್ಟ. ಕೊನೆಗೂ ಗೂಗಲಿಗೆ ಹೋಗಿದಾಗ 13 ಗಂಟೆಗಳ ಕಾಲ ಅವನನ್ನು ಟೆಸ್ಟ್ ಮಾಡಿದ್ರಂತೆ. 13 ಗಂಟೆ ಇಂಟರ್ವ್ಯೂ. ಬೆಳಿಗ್ಗೆ 9ರಿಂದ ರಾತ್ರಿ 1 ಗಂಟೆವರೆಗೆ ಇಂಟರ್ವ್ಯೂ ಮಾಡಿದರು. ಆ ಇಂಟರ್ವ್ಯೂನಲ್ಲಿ ಅವನು ಪಾಸ್ ಆಗಿ ಇವತ್ತು ಗೂಗಲ್ನಲ್ಲಿ ಅತಿ ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾನೆ. ಇವತ್ತು ವಿಶ್ವದ ಅತ್ಯಂತ ಯಶಸ್ವಿ ಎಂಜಿನಿಯರ್ಗಳು ಯಾರು, ಸಾಫ್ಟ್ವೇರ್ ಯಾರು, ಎಕ್ಸಿಕ್ಯೂಟಿವ್ಸ್ ಯಾರು ಅಂತಂದರೆ ಭಾರತೀಯರು ಅನ್ನೋದನ್ನು ಮರಿಬೇಡಿ ಮಕ್ಕಳೇ. ಇವರೆಲ್ಲ ಭಾರತೀಯರಲ್ಲಿ ವಿಶ್ವದಲ್ಲಿದ್ದಾರೆ. ಹಾಗಾದರೆ ಇಂತಹ ಯುವ ಸಮಾಜದ ಕನಸನ್ನು ಕಂಡವರು ಮಹಾತ್ಮ ಗಾಂಧೀಜಿಯವರು ಹೇಳಿದರು, ನಮ್ಮ ಯುವ ಶಕ್ತಿ ಅಪಾರವಾಗಿದೆ, ಆದರೆ ಅವರು ಮೋಜು ಮಜಾ ಮತ್ತು ಈ ಅನೇಕ ಹವ್ಯಾಸಗಳು, ದುರ್ಗುಣಗಳು ಇದಕ್ಕೆ ಬಿಡಬೇಕು. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಇವತ್ತಿನ ದಿವಸದ ಶುಭಾಶಯಗಳು. ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ದೇವರ ಜನ್ಮದಿನವನ್ನು ಕೂಡ ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ಅವರ ಗಾಂಧೀಜಿಯವರ ಪ್ರಭಾವ ಅವರ ಮೇಲೆ ಎಷ್ಟು ಆಗಿತ್ತು ಅಂತಂದರೆ, ಅವರು ಕೂಡ ಒಬ್ಬ ಗಾಂಧೀಜಿ ಅಂತಲೇ ನಮ್ಮ ದೇಶದಲ್ಲಿ ನಾವು ಇವತ್ತು ಅವರನ್ನು ಪರಿಗಣಿಸ್ತೇವೆ. ಅವರ ಏಕತೆ, ಅವರ ತಾಳ್ಮೆ, ಅವರ ಸಹನೆ, ಅವರ ದೇಶಭಕ್ತಿ ಇವುಗಳನ್ನೆಲ್ಲ ನಾವು ಬಹಳ ಭಕ್ತಿಯಿಂದ ಕಂಡಿದ್ದೇವೆ. ಹಾಗಾಗಿ ಇಬ್ಬರು ಮಹಾತ್ಮರನ್ನು ಕೂಡ ನಾವು ಇವತ್ತು ನೆನಪಿಸಿಕೊಂಡು ನಮ್ಮ ಬದುಕಿನಲ್ಲಿ ನಾವು ಮತ್ತೆ ಅವರ ಆದರ್ಶವನ್ನು ತುಂಬಿಕೊಳ್ಳೋಣ. ನಮ್ಮ ಭವಿಷ್ಯ ಉತ್ತಮವಾಗಿರಲಿ, ನಮ್ಮ ಮುಂದಿನ ಜನಾಂಗದ ಭವಿಷ್ಯ ಇನ್ನೂ ಉತ್ತಮವಾಗಿರಲಿ, ಇದಕ್ಕೆಲ್ಲ ಗಾಂಧೀಜಿಯವರ ಪ್ರೇರಣೆ ಇರಲಿ ಅಂತ ಹೇಳಿ ಪ್ರಾರ್ಥಿಸಿ, ನಮ್ಮ ಕ್ಷೇತ್ರದ ಮಂಜುನಾಥ ಸ್ವಾಮಿ, ಶ್ರೀ ಚಂದ್ರನಾಥ ಸ್ವಾಮಿ ಮತ್ತು ಇಲ್ಲಿ ಜನಾರ್ದನ ಸ್ವಾಮಿ ನಮ್ಮ ಎಲ್ಲರಿಗೂ ಆಯುರಾರೋಗ್ಯ ಕ್ಷೇಮವನ್ನು ಕೊಟ್ಟು ಕಾಪಾಡಲಿ, ಭವ್ಯ ಭಾರತದ ಕನಸು ನನಸಾಗುವಂತಾಗಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥಿಸ್ತೇವೆ. ನಾವೆಲ್ಲರೂ ಒಂದು ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಬೇಕಾಗಿದೆ. ನಾನು ಹೇಳಿದಂತೆ ನೀವೆಲ್ಲರೂ ಹೇಳಬೇಕು. ನಾನು ಅಂತ ಹೇಳಿದ ಮೇಲೆ ನಿಮ್ಮ ಹೆಸರು ಹೇಳಿಕೊಳ್ಳಿ. ನಾನು, ನಿಮ್ಮ ಹೆಸರು ಹೇಳ್ಕೊಂಡ್ರ? ನಾನು ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮದಿನಾಚರಣೆಯ ಈ ಶುಭ ದಿನದಂದು ರಾಷ್ಟ್ರಪಿತ ಗಾಂಧೀಜಿಯವರು ಕಂಡಿದ್ದ ಸ್ವಚ್ಛ ಮತ್ತು ಸಮೃದ್ಧ ಭಾರತದ ಕನಸನ್ನು ಸಾಕಾರಗೊಳಿಸಲು ಕಾಯೇನ ವಾಚ ಮನಸ ಶ್ರಮಿಸುತ್ತೇನೆಂದು ಭಗವಂತನ ಹೆಸರಿನಲ್ಲಿ ಈ ಮೂಲಕ ಪ್ರತಿಜ್ಞೆಯನ್ನು ಸ್ವೀಕರಿಸುತ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಇದೇ ಸಂದರ್ಭದಲ್ಲಿ SDM ಮಲ್ಟಿಮೀಡಿಯಾ ಸೆಂಟರ್ನವರು ಸಿದ್ಧಪಡಿಸಿರುವ ಗಾಂಧೀಜಿಯವರ ಬದುಕಿನ ಮೌಲ್ಯ ಸಿದ್ಧಾಂತಗಳನ್ನು ಆಧರಿಸಿದ ವೆಬ್ ಸೀರೀಸ್ ಬಾಪು ಸತ್ಯಾನ್ವೇಷಣೆ ಇದರ ವಿಡಿಯೋವನ್ನು ಬಿಡುಗಡೆಗೊಳಿಸಬೇಕಾಗಿ ಸನ್ಮಾನ್ಯ ಕಾರ್ಯದರ್ಶಿಗಳಾದ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರನ್ನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬಾಪು ಸತ್ಯಾನ್ವೇಷಣೆ ವೇದಿಕೆಯ ಬಲಭಾಗದಲ್ಲಿರ್ತಕ್ಕಂಥ ಸ್ಕ್ರೀನ್ನಲ್ಲಿ ಈ ವಿಡಿಯೋ ಇದೀಗ ಪ್ರದರ್ಶನಗೊಳ್ಳಲಿಕ್ಕಿದೆ. ಕಾರ್ಯಕ್ರಮದ ಕೊನೆಯ ಭಾಗ ವಂದನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಸರ್, ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರಿಗೆ ಹಾಗೂ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ತಮ್ಮೆಲ್ಲರಿಗೂ ಕೂಡ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಆಲ್. ಇವತ್ತಿನ ಈ ರ್ಯಾಲಿಯಲ್ಲಿ ತಾವೆಲ್ಲ ಬಹಳ ಅಚ್ಚುಕಟ್ಟಾಗಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಸಂಸ್ಥೆಯ ಪರವಾಗಿ ಮತ್ತೆ ವಿಶೇಷ ಕೃತಜ್ಞತೆಗಳನ್ನು ಅರ್ಪಿಸ್ತಾ ತಮ್ಮ ಮಾರ್ಗದರ್ಶಕರ ಮಾರ್ಗದರ್ಶನದಲ್ಲಿ ನಿಧಾನವಾಗಿ ಡಿಸ್ಪರ್ಸ್ ಆಗಬೇಕು, ಮೊದಲೇ ಕೊಟ್ಟ ಸೂಚನೆಯ ಪ್ರಕಾರ ನೀವು ನಿರ್ಗಮಿಸಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ
ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀಮತಿ ಹೇಮಾವತಿ ಹೆಗ್ಗಡೆ ಅವರಿಗೆ, ಪ್ರೊಫೆಸರ್ ಎಸ್ ಪ್ರಭಾಕರ್ ಸರ್ ಅವರಿಗೆ, ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರಿಗೆ, ಶ್ರೀಮತಿ ಸುಪ್ರಿಯಾ ಡಿ ಹರ್ಷೇಂದ್ರ ಕುಮಾರ್ ಅವರಿಗೆ, ಶ್ರೀಮತಿ ಪ್ರಿಯದರ್ಶಿನಿ ಅವರಿಗೆ, ಶ್ರೀಮತಿ ಶ್ರದ್ಧಾ ಅಮಿತ್ ಅವರಿಗೆ ನಾವು ವಿಶೇಷ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಪರಿಕಲ್ಪನೆಯನ್ನು ಮಾಡಿ ಬಹಳ ಅಚ್ಚುಕಟ್ಟಾಗಿ ನಿರ್ದೇಶಿಸಿ ಇದರ ಯಶಸ್ಸಿಗೆ ಕಾರಣರಾದಂತಹ ಕಾರ್ಯದರ್ಶಿಗಳಾದ ಡಾಕ್ಟರ್ ಬಿ ಯಶೋವರ್ಮ ಅವರಿಗೆ, ವಿವಿಧ ಸಂಸ್ಥೆಗಳ ಪ್ರಾಂಶುಪಾಲರು, ಸಿಬ್ಬಂದಿ ವರ್ಗದವರಿಗೆ, SDM ಸೊಸೈಟಿಯ ಎಕ್ಸಿಕ್ಯೂಟಿವ್ ಆಫೀಸರ್ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಅಪಾರ ಸಂಖ್ಯೆಯ ವಿದ್ಯಾರ್ಥಿ ವೃಂದ, ಸ್ವಯಂ ಸೇವಕರು, NSS, NCC, ರೋವರ್ಸ್ ಮತ್ತು ರೇಂಜರ್ಸ್ ಮತ್ತು ಹೈಸ್ಕೂಲ್ ವಿಭಾಗದ ಸ್ವಯಂ ಸೇವಕರು, ಸುಶ್ರಾವ್ಯವಾಗಿ ಭಜನ್ ಮತ್ತು ಪ್ರಾರ್ಥನೆಯನ್ನು ಹಾಡಿದ ಪ್ರೊಫೆಸರ್ ಪ್ರಕಾಶ್ ಪ್ರಭು ಮತ್ತು ಅವರ ನೇತೃತ್ವದ ಎಲ್ಲ ವಿದ್ಯಾರ್ಥಿ ವೃಂದಕ್ಕೆ, ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂತಹ ಗ್ರಾಮ ಪಂಚಾಯತ್ ಉಜಿರೆ ಹಾಗೂ ವ್ಯವಸ್ಥೆಯಲ್ಲಿ ಸಹಕರಿಸಿದಂತಹ ಪೊಲೀಸ್ ಇಲಾಖೆ ಹಾಗೂ ಉಜಿರೆ ಪರಿಸರದ ಎಲ್ಲ ನಾಗರಿಕ ಬಂಧುಗಳಿಗೆ ಈ ಕಾರ್ಯಕ್ರಮದ ಸಂಘಟಕರ ಪರವಾಗಿ ಆತ್ಮೀಯವಾದಂತಹ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು ವೆರಿ ಮಚ್. ಈಗಾಗಲೇ ತಂಪು ಪಾನೀಯ, ಮಜ್ಜಿಗೆ ಮತ್ತು ಸಿಹಿ ತಿಂಡಿ ಸಿಗದೇ ಇರತಕ್ಕಂಥವರು ನಮ್ಮ ಜಿಮ್ನ ಬಳಿಯಲ್ಲಿ ಅದರ ವ್ಯವಸ್ಥೆ ಇದೆ. ತಾವು ಅಲ್ಲಿಗೆ ಬಂದು ಅದನ್ನು ಸ್ವೀಕರಿಸಬೇಕಾಗಿ ಹೇಳಿಕೊಡ್ತಾ ಇದ್ದೇವೆ. ತಂಪು ಪಾನೀಯ ಮತ್ತು ಮಜ್ಜಿಗೆ ಸಿಗದೇ ಇರತಕ್ಕಂಥವರು ಜಿಮ್ ಬಳಿ ಬನ್ನಿ, ಅಲ್ಲಿ ಅದರ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ತಾವು ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇವೆ. ಈಗಾಗಲೇ ಪ್ರಕಟಪಡಿಸಿರುವ ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಮಹಾತ್ಮ ಗಾಂಧೀಜಿಯವರು ಬಳಸಿದ, ನಾನು ವಿನಂತಿ ಮಾಡ್ತಾ ಇದ್ದೇನೆ, ತಾವು ಬಂದು ಅದನ್ನು ವೀಕ್ಷಿಸಬೇಕು. ಆ ಒಂದು ನೆನಪನ್ನು ಮತ್ತೆ ಮರುಕಳಿಸುವ ಹಾಗೆ ಮಾಡಬೇಕು ಅಂಥೇಳಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ.